ಮಟ್ಟುಗುಳ್ಳ ಇದು ಪೇಟೆಂಟ್ ಪಡೆದ ಕರಾವಳಿಯ ಏಕಮಾತ್ರ ತರಕಾರಿ. ಉಡುಪಿಯ ಮಟ್ಟು ಎಂಬ ಪ್ರದೇಶದಲ್ಲಿ ಬೆಳೆಯುವಂತಹ ಈ ತರಕಾರಿಗೆ ಮುಂಬೈ ಸೇರಿದಂತೆ ವಿದೇಶದಲ್ಲೂ ಕೂಡ ಭಾರಿ ಬೇಡಿಕೆ ಇದೆ. ಇಂತಹ ವಿಶೇಷ ತರಕಾರಿ ಕೃಷಿಗೆ ಈ ಬಾರಿ ರೈತರು ಹೊಸ ಆಧುನಿಕ ತಂತ್ರಜ್ಞಾನ ಅಳವಡಿಸಿದ್ದಾರೆ. ಹೊಸ ತಂತ್ರಜ್ಞಾನ ಅಂತೀರಾ? ಏನದು? ಈ ಕುರಿತ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ದೃಶ್ಯದಲ್ಲಿ ಕಾಣ್ತಾ ಇರುವ ಈ ತರಕಾರಿಯನ್ನ ನೀವು ಬದನೆ ಅಂತ ಅನ್ಕೋಬಹುದು. ನೋಡೋಕೆ ಅದರ ಆಕಾರ ಹಾಗೇನೇ ಇದೆ, ಆದ್ರಿದು ಬದನೆ ಅಲ್ಲ, ಮಟ್ಟುಗುಳ್ಳ. ಉಡುಪಿ ಮಾತ್ರವಲ್ಲದೆ ಮುಂಬೈ ಸೇರಿದಂತೆ ವಿದೇಶಕ್ಕೂ ರಫ್ತು ಆಗುವ ಕರಾವಳಿಯ ವಿಶೇಷ ತರಕಾರಿ ಎನ್ನುವ ಹೆಗ್ಗಳಿಕೆಯನ್ನ ಈ ಮಟ್ಟುಗುಳ್ಳ ಪಡೆದುಕೊಂಡಿದೆ. ಉಡುಪಿಯ ಕಟಪಾಡಿಯ ಮಟ್ಟು ಎನ್ನುವ ಪ್ರದೇಶದಲ್ಲಿ ಬೆಳೆಯುವ ಈ ತರಕಾರಿಯನ್ನ ಈ ಸಲ ರೈತರು ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಬೆಳೀತಾ ಇದ್ದಾರೆ. ಗದ್ದೆಯಲ್ಲಿ ಸಾಲುಗಳನ್ನ ಮಾಡಿ ಬೆಳೆಯುವ ಈ ಬೆಳೆಗೆ ಮಲ್ಚಿಂಗ್ ಹೊದಿಕೆ ಹಾಕ್ತಾ ಇದ್ದಾರೆ. ಮಲ್ಚಿಂಗ್ ಹೊದಿಕೆ ಹಾಕಿ ಮಟ್ಟುಗುಳ್ಳ ಬೆಳೆಯೋದ್ರಿಂದ ಕಡೆಯ ಸಮಸ್ಯೆ ಇರುವುದಿಲ್ಲ. ಮಾತ್ರವಲ್ಲ, ಇದರಲ್ಲಿ ಇಳುವರಿಯೂ ಜಾಸ್ತಿ, ಲಾಭವೂ ಜಾಸ್ತಿ, ಕೆಲಸ ಕೂಡ ಕಮ್ಮಿ ಆಗುತ್ತೆ ಅಂತಾರೆ ಗುಳ್ಳ ಬೆಳೆಗಾರರು. ಒಂದ್ಸಲ ನಾವು ಉಳುಮೆ ಮಾಡುವಾಗ ಗೊಬ್ಬರ ಎಲ್ಲ ಹಾಕಿ ಮಲ್ಚಿಂಗ್ ಸೀಟ್ ಹಾಕಿದರೆ ನಮಗೆ ಕೆಲಸ ಕೂಡ ಕಡಿಮೆ ಆಗ್ತದೆ, ಕಳೆನಾಶಕ ಕೂಡ ಕಲೆ ಕೂಡ ಬರೋದಿಲ್ಲ. ಆಮೇಲೆ ಗುಲ್ಲ ಕೂಡ 1-2 ತಿಂಗಳಲ್ಲಿ ನಮಗೆ ಗುಲ್ಲ ಕಟಾವಿಗೆ ಬರ್ತದೆ, ಬೇಗ ಆಗ್ತದೆ. ಇದು 2 ತಿಂಗಳು ಬೇಗ ಆಗೋದ್ರಿಂದ ನಮಗೆ ಮಾರ್ಕೆಟಲ್ಲಿ ಡಿಮಾಂಡ್ ಕೂಡ ಇರ್ತದೆ, ಮತ್ತು ರೇಟ್ ಕೂಡ ನಮಗೆ ಉತ್ತಮವಾಗಿ ಸಿಗ್ತದೆ. ಈಗ ಇದು ಹೊಸ ವಿಧಾನ ನಮಗೆ ತುಂಬ ಲಾಭದಾಯಕ ಆಗ್ತಾ ಉಂಟು. ಈಗ ಪ್ರತಿ ವರ್ಷ ಅಕ್ಟೋಬರ್ ನವೆಂಬರ್ ಹೊತ್ತಿಗೆ ಮಟ್ಟುಗುಳ್ಳದ ಗಿಡದ ಸಾಂಪ್ರದಾಯಿಕ ನಾಟಿ ಕಾರ್ಯ ಪ್ರಾರಂಭವಾದರೆ ಮಲ್ಚಿಂಗ್ ತಂತ್ರಜ್ಞಾನ ಬಳಸಿ ಸೆಪ್ಟೆಂಬರ್ನಲ್ಲೇ ಗಿಡ ನೆಡುವ ಕಾರ್ಯ ಆರಂಭವಾಗಿದೆ. ಇನ್ನು ಗಿಡಗಳನ್ನ ಹಿಂದೆಲ್ಲ ಕೈಯಲ್ಲೇ ಗುಂಡಿ ಮಾಡಿ ನೆಡ್ತಾ ಇದ್ರು, ಆದ್ರೀಗ ಗಿಡವನ್ನ ನೆಡುವುದಕ್ಕೂ ಮಟ್ಟುಗುಳ್ಳ ಬೆಳೆಗಾರರೇ ಹೊಸ ಯಂತ್ರವನ್ನ ತಯಾರು ಮಾಡಿದ್ದಾರೆ. ಇದರಿಂದ ಸುಲಭವಾಗಿ ಗುಳ್ಳ ಗಿಡವನ್ನ ನಾಟಿ ಮಾಡ್ತಾ ಇದ್ದಾರೆ. ಹೆಚ್ಚಿನ ಕೂಲಿ ಆಳುಗಳ ಅಗತ್ಯ ಕೂಡ ಇಲ್ಲ. ನಾವಿವಾಗ ಈ ಮೊದಲಿಗೆ ಹಡಿಲು ಬಿಟ್ಟು ಇವಾಗ ಈ ಮೊದಲ ಈ ಗುಳ್ಳ ಕೃಷಿಯನ್ನು ಆರಂಭಿಸಿದ್ದೇವೆ. ಇವಾಗ ನಮ್ಮ ನಾಟಿ ಸ್ಟಾರ್ಟ್ ಆಗಿ ಒಂದು 10-15 ದಿವಸ ಆಯಿತು. ಇದಕ್ಕೆ ಕಾರಣ ಅಂತೇಳಿದರೆ, ನಮಗೆ ಒಮ್ಮೆಲೆ ಈ ಗುಳ್ಳದ ಉತ್ಪಾದನೆ ಜಾಸ್ತಿ ಆದಾಗ ಬೇಡಿಕೆ ಕೂಡ ಕಡಿಮೆ ಆಗ್ತದೆ, ಆದ್ದರಿಂದಾಗಿ ಕ್ರಯ ಕಡಿಮೆ ಆಗ್ತದೆ. ಇದರಿಂದಾಗಿ ರೈತರು ಎಂತ ಮಾಡಿದ್ದಾರೆ ಅಂತೇಳಿದರೆ, ಇವಾಗ ಹೊಸ ಆಧುನಿಕ ಪದ್ಧತಿಯಿಂದ ಮಲ್ಚಿಂಗ್ ಪದ್ಧತಿಯನ್ನು ಬೆಳೆಸಿ, ಅಂದರೆ ಮಳೆಗಾಲದಲ್ಲಿ ಕೂಡ ಈ ಮಳೆಯನ್ನು ತಡೆದುಕೊಳ್ಳುವಂಥ ಒಂದು ಮೇಲೊದಿಕೆಯನ್ನು ಮಲ್ಚಿಂಗನ್ನು ಮಾಡೋದ್ರಿಂದ ಗುಳ್ಳ ಕೃಷಿಯನ್ನು ಇವಾಗ ಬೇಗ ತೆಗಿಲಿಕ್ಕೆ ಆಗ್ತದೆ. ಆದ್ದರಿಂದಾಗಿ ಇವಾಗ ಅಕ್ಟೋಬರ್ 2ನೇ ವಾರದಲ್ಲಿ ಈ ಗುಳ್ಳ ಮಾರುಕಟ್ಟೆಗೆ ಬರುವ ಅಂದಾಜುಂಟು. ಇದನ್ನು ನಾವು ಆಗಸ್ಟಲ್ಲಿ ನಾವು ನಾಟಿ ಮಾಡಿರ್ತೇವೆ. ಮುಂಚಿನ ಕಾಲದಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾಟಿ ಮಾಡೋದಂತೇಳಿದರೆ ದೀಪಾವಳಿ ನಂತರ, ಅಕ್ಟೋಬರ್ ನಂತರ ನಾಟಿ ಮಾಡ್ತಿದ್ರು. ಇವಾಗ ಆಗಸ್ಟಲ್ಲೇ ನಾಟಿ ಮಾಡ್ತೇವೆ. ಅಂದರೆ ನಮಗೆ ಮೊದಲ ಬೆಳೆಗೆ ತುಂಬ ಕ್ರಯ ಸಿಗ್ತದೆ. ಸಾಧಾರಣ ಕೆಜಿಗೆ 100-150 ರೂಪಾಯಿವರೆಗೆ ನಮಗೆ ಕ್ರಯ ಸಿಗ್ತದೆ. ಅದರಿಂದಾಗಿ ನಾವು ಇವಾಗ ಸಾಧಾರಣ ಒಂದು 20-30 ರೈತರು ಈ ಕೃಷಿಯನ್ನು ಮೊದಲಿಗೆ ಮಾಡಿರ್ತಾರೆ. ಒಟ್ಟಿನಲ್ಲಿ ಹೊಸ ತಂತ್ರಜ್ಞಾನ ಬರ್ತಾ ಇದ್ದ ಹಾಗೆ ಅದಕ್ಕೆ ಹೊಂದಿಕೊಂಡು ಕೃಷಿ ಮಾಡುವುದು ಸೂಕ್ತ ಎನ್ನಬಹುದು. ಕೆಲಸಕ್ಕೆ ಕೂಲಿಯಾಳುಗಳು ಸಿಗಲ್ಲ ಅಂತ ಕೆಲಸದವರನ್ನೇ ಅವಲಂಬಿತವಾಗುವ ಬದಲು ನಾವೇ ಸುಲಭವಾಗಿ ಕೃಷಿಯನ್ನ ಮಾಡಬಹುದು. ಅದರಿಂದ ಆರ್ಥಿಕ ಲಾಭವೂ ಇದೆ, ಮನಸ್ಸಿಗೆ ನೆಮ್ಮದಿಯೂ ಇದೆ. ಏನಂತೀರಾ? ಪ್ರಮೋದ್ ಸುವರ್ಣ, ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7 ಉಡುಪಿ.